ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗಿದ್ದು ಅಗತ್ಯ ವಸ್ತುಗಳ ಬೆಲೆಯೂ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ರಿಕ್ಷಾ ಓಡಿಸಿ ಜೀವನ ನಡೆಸುವುದು ಕಷ್ಟಕರವಾಗಿದ್ದು, ಈ ಹಿನ್ನೆಲೆ ರಿಕ್ಷಾ ದರವನ್ನು ಪರಿಷ್ಕರಣೆ ಮಾಡಬೇಕೆಂದು ರಿಕ್ಷಾ ಸಂಘಟನೆಗಳು ಮನವಿ ಮಾಡಿವೆ. ಇದರ ಆಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಸರ್ಕಾರಿ ಅಧಿಕಾರಿಗೂ ಇದೇ ಸಂದರ್ಭದಲ್ಲಿ ಮನವಿ ಸಲ್ಲಿಸಲಾಗಿದೆ. 2 ವರ್ಷಗಳ ಹಿಂದೆ ದರ ಪರಿಷ್ಕರಣೆ ಆಗಿದ್ದು ಕಿಲೋಮೀಟರ್ಗೆ 30 ಹಾಗೂ ರನ್ನಿಂಗ್ ದರ 17 ರೂಪಾಯಿ ಇತ್ತು. ಈಗ ಕಿಲೋಮೀಟರ್ಗೆ 40 ರೂಪಾಯಿ ಹಾಗೂ ರನ್ನಿಂಗ್ ದರ 20 ರೂಪಾಯಿ ಮಾಡಬೇಕೆಂದು ಆಶ್ರಯದ ಆಟೋ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಮೂಡಬಿಟ್ಟು ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಹಾಗೂ ಆಟೋ ಚಾಲಕರ ಮತ್ತು ಮಾಲಕರ ಸಂಘ ಮಲ್ಪೆ ಈ ದಿನ ಜಂಟಿಯಾಗಿ ನಾವು ಉಡುಪಿ ಜಿಲ್ಲೆಯಲ್ಲಿ ಆಟೋ ರಿಕ್ಷಾ ದರ ಪರಿಷ್ಕರಣೆಗಾಗಿ ಈ ದಿನ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸುತ್ತೇವೆ. ಯಾಕೆಂದರೆ ಸುಮಾರು 2.5 ವರ್ಷಗಳಿಂದ ರಿಕ್ಷಾದ ದರವು 16, 17 ಹಾಗೂ 30 ರೂಪಾಯಿ ಇತ್ತು. ಇತ್ತೀಚೆಗೆ ದಿನಗಳಲ್ಲಿ ಗ್ಯಾಸ್ ದರ ದಿನದಿಂದ ದಿನಕ್ಕೆ ಹಾಗೂ ರಿಕ್ಷಾದ ಬಿಡಿ ಭಾಗಗಳು ದಿನದಿನಕ್ಕೆ ಗಗನಕ್ಕೆ ಏರುತ್ತಿರುವುದರಿಂದ ಬಾಡಿಗೆ ಮಾಡಿ ಅದರಲ್ಲಿ ಉಳಿಯುವುದು ಏನಿಲ್ಲ. ಹಾಗಾಗಿ ಜಿಲ್ಲಾಡಳಿತ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಗಮನಕ್ಕೆ ಹಿಂದೆ ನಾವು ಇದರ ಬಗ್ಗೆ ಹಲವಾರು ಸಲ ನಾವು ಮನವಿ ಮಾಡಿದ್ದೇವೆ, ಆದರೆ ಯಾವುದೇ ಸ್ಪಂದನೆಗಳಿಲ್ಲ. ಆದ್ದರಿಂದ ಈ ದಿನ ನಾವು ನಮ್ಮ ಜಿಲ್ಲಾಧಿಕಾರಿಯವರಿಗೆ ನಾವೀಗ ರಿಕ್ಷಾ ದರವನ್ನು ಉಡುಪಿ ಜಿಲ್ಲೆಯಲ್ಲಿ ರಿಕ್ಷಾ ಚಾಲಕರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ರಿಕ್ಷಾದ ಬಿಡಿಭಾಗಗಳ ಬೆಲೆ ಹೆಚ್ಚಾಗಿದೆ. ಇತ್ತ ತೈಲ ಬೆಲೆ ಏರಿಕೆಯಿಂದಲೂ ಸಹ ಅವರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಬೆಲೆ ಪರಿಷ್ಕರಣೆಯನ್ನು ಸರ್ಕಾರ ಆದಷ್ಟು ಬೇಗ ಮಾಡಬೇಕೆಂದು ಆಟೋ ರಿಕ್ಷಾ ಚಾಲಕರ ಮತ್ತು ಮಾಲಕರ ಸಂಘದ ಅಧ್ಯಕ್ಷ ಹರೀಶ್ ಸಾಲ್ಯನ್ ಆಗ್ರಹಿಸಿದರು. ಆಶ್ರಯದಾತ ಉಡುಪಿ ಯೂನಿಯನು ಜಂಟಿಯಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡ್ತಿದ್ದೇವೆ. ಯಾಕೆಂದರೆ ಸರಿಸುಮಾರು ನಾವು 2 ವರ್ಷದಿಂದ ಈ ನಮ್ಮ ಎಲ್ಲ ಆಟೋ ಗ್ಯಾಸ್ಗಳಿಗೆ ಕೂಡ ದಿನದಿಂದ ದಿನ ತಿಂಗಳಿಗೆ ಒಂದು ಸರಿ ಆಟೋ ದರವನ್ನು ಹೆಚ್ಚಳ ಮಾಡಬೇಕಾದ್ರೆ ತುಂಬಾ ಸಮಸ್ಯೆಗಳಾಗ್ತಿದೆ. ಯಾವ ಥರ ಅಂದರೆ ನಾವು ದಿವಸಕ್ಕೆ 1,250 ರೂಪಾಯಿ ಗ್ಯಾಸ್ ಹಾಕಿದರೂ ಕೂಡ ಪರ್ ಡೇ ನಮಗೆ ಉಳಿತಾಯದಲ್ಲಿ ನಮ್ಮ 250 ರೂಪಾಯಿ ಲಾಸ್ ಆಗುತ್ತೆ.